ಕಡಿಯಾಳಿಯಲ್ಲಿರುವ ಹಿಮಾಲಯ ಪರ್ಲ್ ಕಟ್ಟಡದ ನೆಲಮಹಡಿಯಲ್ಲಿ ನೂತನವಾಗಿ ಆರಂಭಗೊಳ್ಳಲಿರುವ ಪುರುಷರ ಸಾಂಪ್ರದಾಯಿಕ ಉಡುಗೆ ಮಳಿಗೆ ಸ್ವಯಂವರ ಇದರ ಉದ್ಘಾಟನಾ ಸಮಾರಂಭ ಇಂದು ನಡೆಯಲಿದೆ. ಈ ಬಗ್ಗೆ ಸಂಸ್ಥೆಯ ಮಾಲಕ ಗುರುಕೃಷ್ಣ ಹೆಗಡೆ ಮಾಹಿತಿಯನ್ನು ನೀಡಿದ್ದಾರೆ. ನೂತನ ಮಳಿಗೆಯನ್ನು ಸೋದೆಮಠದ ಸ್ವಾಮೀಜಿ ವಿಶ್ವವಲ್ಲಭ ತೀರ್ಥರು ಉದ್ಘಾಟಿಸಲಿದ್ದಾರೆ. ಶಾಸಕರಾದ ರಘುಪತಿ ಭಟ್, ಸಗ್ರಿ, ಗೋಪಾಲಕೃಷ್ಣ ಸಾಮಗ, ಉಡುಪಿ ಜಿಲ್ಲಾ ಬಿಜೆಪಿ ವಕ್ತಾರ ರಾಘವೇಂದ್ರ ಗಿಣಿ ಮೊದಲಾದವರು ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಲಕ ಗುರುಕೃಷ್ಣ ಹೆಗಡೆ, ಅವರ ಪತ್ನಿ ಲಕ್ಷ್ಮೀ ಹೆಗಡೆ, ಸೇಲ್ಸ್ ಹೆಡ್ ಅರವಿಂದ್, ಸುಮಿತ್ ಪಾ, ಶಾಹಿಲ್ ರೈ ಉಪಸ್ಥಿತರಿದ್ದರು. ಆದರೆ ಉಡುಪಿಯಲ್ಲಿ ಸ್ವಯಂವರ ಅನ್ನುವಂತಹ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರ್ ಬರ್ತಾ ಇದೆ. ಅದರ ಬಗ್ಗೆ ಏನು ಎತ್ತ ಅಂತ ನಾವು ತಿಳಿಸ್ಕೊಡ್ತೀವಿ. ಎಲ್ಲೇ ಅಂದರೆ ನಾಳೆ ಕಾಂಪ್ಲೆಕ್ಸ್ ಅಲ್ಲಿ ಸ್ವಯಂವರ ಅನ್ನುವಂತಹ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರ್. ಸ್ವಯಂವರ ಅಂತ ಹೆಸರು ಕೇಳುವಾಗಲೇ ಗೊತ್ತಾಗುತ್ತೆ. ಎಲ್ಲ ರೀತಿಯ ಮದುವೆಯಿಂದ ಹಿಡಿದು ಯಾವುದೇ ಕಾರ್ಯಕ್ರಮ ಆಗಿರೋದನ್ನ ಎಲ್ಲ